ಪನ್ನೀರ್ ಅಡ್ಡ ರಸ್ತೆಯ ಈ ಒಂದು ನೂತನ ರಸ್ತೆಯನ್ನು ನಮ್ಮೆಲ್ಲ ಹಿರಿಯರಿಂದ ಬ್ರೆಡ್ ಡಿಸೋಜನ ಅಮ್ಮನವರಿಗೆ ಉದ್ಘಾಟನೆ ಮಾಡ್ತಿದ್ದಾರೆ. ಪನ್ನೀರ್ ಕೋಟೆಕರ್ ಗ್ರಾಮದ ಪನ್ನೀರ್ ಪ್ರದೇಶದ ಈ ಒಂದು ಅಡ್ಡ ರಸ್ತೆಯ ಒಂದು ಹಂತದ ಕಾಂಕ್ರೀಟೀಕರಣವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಜೀವನ್ ಮಿತ್ರ ರಸ್ತೆಯಿಂದ ಇದನ್ನು ಕರೆಯಲ್ಪಡುವಂಥದ್ದು. ಪನ್ನೀರ್ ಸೈಟ್ ಈ ಹಿಂದೆ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ ಕಳೆದ 10 ವರ್ಷಗಳಲ್ಲಿ ಈ ಒಂದು ಸೈಟ್ನ ಪ್ರತಿಯೊಂದು ಮುಖ್ಯ ರಸ್ತೆ ಮತ್ತು ಹೊಲ ರಸ್ತೆಯನ್ನು ಅಭಿವೃದ್ಧಿ ಮಾಡುತ್ತಾ ಬಂದಿದ್ದೇವೆ. ಇನ್ನು ಕೂಡ ಕೆಲವು ಏನು ಬಾಕಿ ಇದೆಯಾ ಅದನ್ನು ಕೂಡ ನಾವು ಮುಂದಿನ ಅದನ್ನು ಅಭಿವೃದ್ಧಿ ಕೈಗೊಳ್ಳಲಾಗುವುದು. ಈ ಒಂದು ಕೆಲಸ ಆಗಬೇಕಂತ ಹೇಳಿಕೊಂಡು ಸ್ಥಳೀಯ ಮುಖಂಡತನ ವಹಿಸಿಕೊಂಡು ಸಾಮಾಜಿಕ ಕೆಲಸ ಸಫೀನರವರು ಬಹುಶಃ ಈ ಮನವಿಯನ್ನು ಪುಷ್ಟಿ ಮೊಹಮ್ಮದ್ ಮತ್ತು ಇನ್ನಿತರ ನಮ್ಮ ಆಲ್ವಿನ್ ಡಿಸೋಜ ಮತ್ತು ಮಾಜಿ ಸದಸ್ಯ ಅಂತ ಲ್ಯಾನ್ಸಿ ಮತ್ತು ಇಲ್ಲಿ ಯುವಕರ ಮತ್ತು ಹಿರಿಯರ ಮುಖಾಂತರ ಬೇಡಿಕೆ ಬ್ಲಾಕ್ ಅಧ್ಯಕ್ಷ ಸದಸ್ಯಗಳು ಕೊಟ್ಟಾಗ ಇದನ್ನು ನಾವು ಪರಿಶೀಲಿಸಿ ಇವಾಗ ಅನುದಾನ ಬಿಡುಗಡೆ ಮಾಡಿ ಈ ಕೆಲಸ ಕಾರ್ಯ ನಾವು ಇವತ್ತು ಕೈಗೊಂಡಿದ್ದೇವೆ. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸದಾಶಿವ ಉಲ್ಲಾಲ್ ಅವರು, ಆಲ್ವಿನ್ ಡಿಸೋಜರ್ ಅವರು, ಪುಷ್ಟಿ ಮೊಹಮ್ಮದ್ ಅವರು, ಸುರೇಖರ್ ಅವರು, ಚಂದ್ರಿಕಾ ರೈರವರು, ಅದೇ ರೀತಿ ನಮ್ಮ ಈ ಊರಿನ ಎಲ್ಲ ನಮ್ಮ ಹಿರಿಯ ಯುವಕರು ಬಹುಶಃ ಇವತ್ತು ಬಂದು ನಮ್ಮ ಜೊತೆ ಇವತ್ತು ಇದ್ದಾರೆ. ನಾನು ಶುಭಾಶಯ ಸಲ್ಲಿಸಿಕೊಂಡು ಪನ್ನೀರ್ ಜನತೆಗೆ ನೀವೆಲ್ಲ ಸೋದರತೆ ಪ್ರೀತಿ ವಿಶ್ವಾಸ ಮುಖಾಂತರ ತಮ್ಮ ಆ ಒಂದು ಪ್ರದೇಶ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಪಥ ತಾವೆಲ್ಲ ತಗೊಂಡು ಹೋಗಬೇಕು. ಹಿಂದೆ 10 ವರ್ಷ ಈಗಾಗಲೇ ಹೇಳಿದೆ 10-12 ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇರಲಿಲ್ಲ. ಈ 10 ವರ್ಷ ನಂತರ ಆದಂಥ ಎಲ್ಲ ಈ ಕಾಂಕ್ರೀಟೀಕರಣ ರಸ್ತೆ ಮತ್ತು ಇಲ್ಲಿ ಕುಡಿಯೋ ನೀರಿನ ಮೂಲಭೂತ ಸೌಕರ್ಯ ಅದಲ್ಲದೆ ಸೇತುವೆಯನ್ನು ಸಂಪರ್ಕಿಸುವಂಥ ಆ ಪ್ರಮುಖವಾದ ಸೇತುವೆ ಇದೆಲ್ಲ ಕೂಡ ಕಾಂಗ್ರೆಸ್ ಮಾಡಿದ ಹೊರತು ಬೇರೆ ಯಾರು ಕೂಡ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇನ್ನು ಕೂಡ ಮುಂದೆ ಕಾಂಗ್ರೆಸ್ ಈ ರೀತಿಯ ಹಿಂದುಳಿದ ಪ್ರದೇಶ ಗುರುತಿಸಿಕೊಂಡು ನಮ್ಮೆಲ್ಲ ಕೆಲಸ ಕಾರ್ಯ ನಾವು ಇವತ್ತು ಮಾಡ್ತೇವೆ. ಇದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದಂಥ ಪುಷ್ಟಿ ಮೊಹಮ್ಮದ್ ಅವರಿಗೂ, ಸಫೀನ್ ಇಮ್ತಿಯಾಜ್ ಅವರಿಗೂ, ಇನ್ನಿತ ಎಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ.